ಏನಿಬ್ರು ಹೇಗೆ ಹಲಸಿನ ಹಣ್ಣು ಹಲಸಿನ ಮತ್ತು ಸಣ್ಣ ಸಣ್ಣ ಕಟ್ ಮಾಡಿ ಈ ರೀತಿ ಆಗ್ತದೆ ಫೈನಲಿಗೆ. ಆಮೇಲೆ ತಾರವಿರೆ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇವತ್ತು ನಾವು ಹಲಸಿನ ಹಣ್ಣದ್ದು ಎಂತ ಮಾಡೋದ, ಹಲಸಿನ ಹಣ್ಣ ಗಟ್ಟಿ, ನಮ್ಮ ತುಳುವಲ್ಲಿ ಗಟ್ಟಿ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಎಂತ ಹೇಳಿದ್ದು ಮಾರೆ, ಕಡುಬು ಮಾಡಲಿಕ್ಕೆ ಹೊರಟಿದ್ದೇವೆ. ಈಗ ನಮ್ಮೊಟ್ಟಿಗೆ ನನ್ನ ಅಮ್ಮ ಮತ್ತು ನನ್ನ ಹೆಂಡತಿ ಇದ್ದಾರೆ. ಈಗ ಕಟ್ಟಿಂಗ್ ಮಾಡೋದ್ರೆಲ್ಲ ಎತ್ತಿದ ಕೈ. ಅಕ್ಕ, ನಮಗೆ ಕಡುಬು ಮಾಡಲಿಕ್ಕೆ ಹೇಗೆ ತಿಂತಾ ಇದ್ರೆ? ಪರವಾಗಿಲ್ಲ, ನಾನು ತಿಂದ ಕಡುಬು ಮಾಡಿದಾಗೆ. ಅದೇ ಹೇಗೆ? ಸರಿಗೆ ತಿಂದು ನೋಡಬೇಕು. ಇದರಲ್ಲಿ ನಿಮಗೆ ಹಲಸಿನ ಹಣ್ಣಲ್ಲಿ 2 ವಿಧ ಬರ್ತದೆ. ಒಂದು ನಮ್ಮ ಊರಲ್ಲಿ ಬರ್ಕಿ, ಒಂದು ಬರ್ಕಿ, ಒಂದು ತುಳುವೆ ಅಂತ ಹೇಳ್ತಾರೆ. ನಮ್ಮ ಭಾಷೆಯಲ್ಲಿ ನಮ್ಮ ಊರಲ್ಲಿ ಹೇಳಿದ ಸೇಮ್ ಅದು. ಈಗ ನಾವು ಇದರದ್ದೆಲ್ಲ ತೆಗೆದು ಮತ್ತೆ ನಾನು ನಿಮಗೆ ತೋರಿಸ್ತೇನೆ. ಸಪ್ರೇಟ್ ಮಾಡಿ ಅದರ ಬೀಜ ಎಲ್ಲ ಸಪ್ರೇಟ್ ಮಾಡಿ ಮತ್ತೆಂತ ಇರ್ತದೆ ಅದರಲ್ಲಿ ಹಲಸಿನ ಹೆಸಳೆಲ್ಲ ಸಪ್ರೇಟ್ ಮಾಡಿ ಇಡ್ತಾ ಇದ್ದೇವೆ. ಸಪ್ರೇಟ್ ಮಾಡಿ ಇಡ್ತಾ ಇದ್ದಾರೆ. ಮತ್ತು ಸಣ್ಣ ಸಣ್ಣ ಕಟ್ ಮಾಡಿ ಈ ರೀತಿ ಆಗ್ತದೆ ಫೈನಲಿಗೆ. ಏನಿಬ್ರು ಹೇಗೆ ಹಲಸಿನ ಹಣ್ಣು ಲವರ್ಸ್ ನೋಡಿ, ಇಬ್ರು ಹೇಗೆ ತಿಂತ ಇದ್ದಾರೆ ನೋಡಿ. ಯಾರು ಉಬ್ಬಿನಾ ಗೊತ್ತಾ? ಫೈನಲಿ ಈಗ ಗ್ರೈಂಡ್ ಮಾಡಲಿಕ್ಕೆ ಹಾಕ್ತಾ ಇದ್ದಾರೆ. ನೆಕ್ಸ್ಟ್ ಈಗ ರೈಸನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತಾ ಇದ್ದಾರೆ. ಈಗ ನೋಡಿ, ಇದೆ ತೆಕ್ಕಿಯಲ್ಲಿ ನಮ್ಮ ಹೇಳ್ತಾರೆ ಇದಕ್ಕೆ. ಸಾಕು ಬಾ, ಮಳೆ ಬರ್ತುಂಟು. ಬನ್ನಿ. ಈಗ ಟೀ ಬ್ರೇಕ್. ನಮಗೆ ಚಹಾ ಕುಡಿದು ಮತ್ತೆ ಗಟ್ಟಿ ಮಾಡುವ. ಆಮೇಲೆ ತಾರವಿರೆಲ್ಲರೂ ಒತ್ತಿಗೆ ಡಿಜೆ ಒಂದುಂಡು ಇದು ಸೌಂಡು ಅದೇ 4 ಜನದ ವಾ. ಸೊ ಫೈನಲಿ ಈಗ ನಮ್ಮದು ಗ್ರೈಂಡ್ ಮಾಡಿಟ್ಟಂಥ ಹಲಸಿನಕಾಯಿ ಮತ್ತು ಅಕ್ಕಿ ರೆಡಿಯಾಗಿದೆ. ಇದಕ್ಕೆ ತೆಂಗಿನಕಾಯಿ ಮತ್ತು ಕಾಳು ಮೆಣಸಿನ ಹುಡಿ ಅದನ್ನು ಹಾಕಿದ್ದಾರೆ. ಅದು ಹಾಕಿ ಸ್ವಲ್ಪ ಟೇಸ್ಟ್ ಒಳ್ಳೆ ಬರ್ತದೆ ನಮಗೆ ತಿನ್ನಲಿಕ್ಕೆ, ಅದಕ್ಕೋಸ್ಕರ ಹಾಕಿದ್ದಾರೆ. ಎಂತ ಹಾಕಿದ್ದೀರಾ? ಏಲಕ್ಕಿ. ಮತ್ತು ಏಲಕ್ಕಿ ಕೂಡ ಹಾಕಿದ್ದಾರಂತೆ. ಹೀಗೆ ಮಡಿಸಬೇಕು. ಹೀಗೆ ಮಡಚಿ ಹೀಗೆ ಇಡಬೇಕು. ಮಡಚಿ ಹೀಗೆ ಇಡಬೇಕು. ಇದೇ ಪ್ರೊಸೆಸ್. ನೆಕ್ಸ್ಟ್ ಈ ಥರ ಹಾಕಿ ಬೇಯಲಿಕ್ಕೆ ಬಿಡೋದು ಅಲ್ವಾ? ಹೌದು. ಇದು ಅಮ್ಮ ನಮ್ಮದು ಹಲಸಿನಕಾಯದ್ದು ಬೀಜವನ್ನೆಲ್ಲ ಒಣಗಲಿಕ್ಕೆ ಬಿಟ್ಟಿದ್ದಾರೆ. ಇಲ್ಲಿ ಹಾಕಿದ್ರೆ ಬೇಗ ಒಂದು ಒಣಗ್ತದೆ. 1 hour later.
ಫೈನಲಿ ನಮ್ಮದು ಹಲಸಿನಕಾಯಿ ಗಟ್ಟಿ ರೆಡಿಯಾಗಿದೆ ನೋಡಿ. ಹಲಸಿನಕಾಯಿ ಅಲ್ಲ, ಹಲಸಿನ ಹಣ್ಣದ್ದು ಗಟ್ಟಿ ರೆಡಿಯಾಗಿದೆ. ಟೇಸ್ಟ್ ಮಾಡ ಬೆಟ್ಟ ಉಂಟು ಬಂಡೆ ಬಿಸಿ ಉಂಟು ಎಂತ. ಎಂತ ಹೇಗಾಗಿದೆ? ಬಾರಿ ಚಂದ ಆಗಿದೆ. ಚಂದ ಎಂತ ಪೌಡರ್ ಹಾಕಿದೆ ಅದಕ್ಕೆ ಚಂದ ಆಗಿದೆ. ರುಚಿಯಾಗಿದೆ. ಓಕೆ. ಟೇಸ್ಟ್ ನೋಡ್ಲಿಕ್ಕೆ ಇನ್ನೊಂದು ಬಂದ್ರು ಅತಿಥಿ ಆಯು. ಆಯುಷ್ ಟೇಸ್ಟ್ ನೋಡ್ತಾ ಇದ್ದಾರೆ. ಆಯು ಹೇಗಾಗಿದಾ? ಹೇಗಾಗಿದೆ? ಹೇಗಾಗಿದೆ ಆಯುಷಿ? ಹೇಗಾಗಿದೆಯಾ? ಇನ್ನೊಂದು ಅತಿಥಿ ಬಂದ್ರು ಟೇಸ್ಟ್ ನೋಡ್ಲಿಕ್ಕೆ. ಚೋಕೊಂಡಿದೆ. ಇಬ್ಬರಿಗೆ ಇಷ್ಟ ಆಯ್ತಾ ಅಂತ ಬಾರಿ ತಿಂತಾ ಇದ್ದಾಳು. ಹೆಚ್ಚದು ನಮ್ಮ ಯಜಮಾನರು ಟೇಸ್ಟ್ ನೋಡ್ತಾ ಇದ್ದಾರೆ. ಸೊ ನೋಡಿದ್ರಲ್ಲ ಗೈಸ್, ಹಲಸಿನಕಾಯಿ ಗಟ್ಟಿ ಕಡುಬು ಮಾಡೋದು ಹೇಗಂತೇಳಿ. ಸೊ ಇವತ್ತಿಗೆ ಇಷ್ಟೇ. ಇನ್ನು ಸಿಗುವ ನಾವು ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಟಾಟಾ, ಬೈ ಬೈ, ಟೇಕ್ ಕೇರ್.